ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಆಯೋಜಿಸಲಾದ ಮಧ್ಯವರ್ಜನ ಶಿಬಿರವನ್ನು ಕೌಶಲ್ಯಾಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷರಾದ ಮುರಳೀಧರನ್ ಆಲಪ್ಪ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯಾವುದೇ ವ್ಯಕ್ತಿಗಳಾದರೂ ಇದರಲ್ಲಿ ಬಡವ ಶ್ರೀಮಂತ ಎಂದು ಬರುವುದಿಲ್ಲ. ಮದ್ಯಪಾನ, ಧೂಮಪಾನ, ಇತರೆ ದುಶ್ಚಟಗಳಿಗೆ ದಾಸರಾದರೆ ಅವರ ಕುಟುಂಬ ಬೀದಿ ಪಾಲಾಗುತ್ತದೆ. ಅದರಲ್ಲೂ ಬಡ ಕುಟುಂಬಗಳು ಪ್ರತಿನಿತ್ಯ ದಿನಕೂಲಿ ಮಾಡಿ ಜೀವನ ಸಾಗಿಸಬೇಕು. ಕೂಲಿ ಮಾಡಿ ಸಂಪಾದಿಸುವ ಹಣವನ್ನು ಮದ್ಯಪಾನ, ಇತರ ದುಶ್ಚಟಗಳಿಗೆ ದಾಸರಾದರೆ ಕುಟುಂಬದ ಪಾಡೇನು? ಆದ್ದರಿಂದ ಈ ಒಂದು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿ ಬರುವ ಮದ್ಯ ವ್ಯಸನಿಗಳು ತಮ್ಮ ದುಶ್ಚಟಗಳನ್ನು ಬಿಟ್ಟು ತಮ್ಮ ಕುಟುಂಬದ ಜೊತೆ ಆನಂದವಾಗಿರುವುದನ್ನು ಒಮ್ಮೆ ಆಲೋಚಿಸಿ ನೋಡಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ತಾವೆಲ್ಲರೂ ಬದಲಾಗಬೇಕು, ತಮ್ಮ ಕುಟುಂಬದ ಜೊತೆ ಆನಂದವಾಗಿರಬೇಕು ಎಂದು ತಿಳಿಸಿದರು. ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಇಟ್ಕೊಂಡು ಹೋಗ್ಬೇಕು. ಹೋದ ನಂತರನೂ ಸಹಿತ ನಿಮ್ಮ ಸ್ನೇಹಿತರುಗಳೇ, ನಿಮ್ಗೆ ಯಾರು ಹೆಂಡ್ರಿದ್ದಾರೆ ಅವರೇ ಹೊಟ್ಟೆ ಕಿಚ್ಚುಗಳು, ಅಸೂಯೆಗಳು, ಚಾಲೆಂಜ್ಗಳು ನಿಮ್ಮ ಮೇಲೊಂದು ಪಣ ಕಳ್ತಾರೆ. ಯಾವುದೇ ಕಾರಣಕ್ಕೂ ಏನಕ್ಕೂ ಬದಲಾಗಿ ನೀವೇನು ಗಟ್ಟಿ ಮನಸ್ಸು ಮಾಡಿ ಮಂಜುನಾಥ ಸ್ವಾಮಿಯ ಅದ್ರ ಮೇಲೆ ಭರವಸೆ ಇಟ್ಟು ಯಾರು ನೀವೆಲ್ಲರೂ ಹಿತಚಿಂತಕರಿದ್ದಾರೆ ಅವ್ರ ಮೇಲೆ ನಂಬಿಕೆ ಇಟ್ಟು ತಾವುಗಳೆಲ್ಲ ಬಂದಿದ್ದೀರ. ನೀವು ಹೋಗಿ ಮನೆಗೆ ವಾಪಸ್ಸು ಇಡೀ ನಿಮ್ಮ ಕುಟುಂಬ ಮಾತ್ರ ಗ್ರಾಮ ಕೂಡ ನಿಮ್ಮನ್ನು ಕೊಂಡಾಡಬೇಕು. 8 ಜನಗಳ ಅನುಭವಗಳನ್ನ ಕೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಹೇಳೋದಿಷ್ಟೇ, ಧರ್ಮಸ್ಥಳ ಸಂಘದವರು ನನ್ನ ಜೀವನಕ್ಕೆ 3 ಜನ್ಮ ಕೊಟ್ಟರು, ಪುನಃ ಇನ್ನೊಂದ್ಸಲಿ ಹುಟ್ಟೋತ್ತರ ಮಾಡಿದ್ರು, ನನ್ನ ಸಂಪಾದನೆ ನನ್ನ ಮನೆ ಕುಟುಂಬಕ್ಕೆ ಹೋಗ್ತದೆ, ಇನ್ನೊಬ್ರು ನನಗೆ ಮರ್ಯಾದೆ ಸಿಗೋದರ ಮಾಡಿದ್ರು. ಇಷ್ಟು ಮಾತುಗಳು ಸಾಕು. ಈಗ ನೋಡ್ತಾ ಇದ್ದೀನಿ ಕೆಲವು ಯಾರು MLAಗಳು MP ಆಗಬೇಕು ಅಂದ್ರೆ ಯಾರಿಗೂ ಕ್ವಾಲಿಫಿಕೇಶನ್ ಏನು, ಅವನು ಕ್ರಷರ್ ಇರಬೇಕು, ರಿಯಲ್ ಎಸ್ಟೇಟ್ ಮಾಡಬೇಕು, ಇಲ್ಲ ಹೆಡ್ಗಟ್ಟಲೆ ಇಟ್ಕೊಳ್ಬೇಕು. ನೀವು ಇದೆಲ್ಲ ಧಿಕ್ಕರಿಸಿ ಆ ಕಡೆ ಹೋಗಿ ಗಮನ ಕೊಡೋದಕ್ಕೆ ಹೊತ್ತಿಗೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ನಿಮ್ಗೆಲ್ಲರಿಗೂ ಶುಭ ಕಾಮನೆಗಳು. ಹಾಗೆ ಈ ಶಿಬಿರವನ್ನು ನಡೆಸಲಿಕ್ಕೆ ಇಲ್ಲಿಗೆ ತಮಗೆಲ್ಲರ ಜೊತೆ ಕೈ ಜೋಡಿಸಿದ್ದಾರೆ. ಬೆಳಿಗ್ಗೆ ರಾತ್ರಿ ನಿಮ್ಮ ಜೊತೆಗೆ ಶ್ರಮ ವಹಿಸಿ ದುಡಿಮೆ ಮಾಡ್ತಿದ್ದಾರೆ. ಅವರು ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ, ನೀವುಗಳು ಏನು ಇಷ್ಟು ಜನ ತಾವು ಸೇರಿದ ಶಿಬಿರಾರ್ಥಿಗಳು ಬೇರೆಯವರು ಮಾದರಿಯಾಗಿ ಮುಂದಿನ ಶಿಬಿರಕ್ಕೆ ಕೊರಟಗೆರೆ ತಾಲೂಕು ಮಾತ್ರ ಅಲ್ಲ, ಇಡೀ ತುಮಕೂರು ಜಿಲ್ಲೆ, ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಿಗೂ ಮಾದರಿಯಾಗಿತ್ತು. ನಾವುಗಳು ಈ ಚಟದಿಂದ ವಿಮುಕ್ತರಾಗಿದ್ದೀವಿ. ಕುಟುಂಬ ಚೆನ್ನಾಗಿದೆ, ನಮ್ಮ ಗ್ರಾಮ ಚೆನ್ನಾಗಿದೆ ಅಂತೇಳಿ ಆ ಅನುಕರಣೆಗೆ ಬರಲಿ ಅಂತೇಳಿ ನಮಗೆಲ್ಲರಿಗೂ ಸಂಸ್ಥೆಯ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಡಿ ಅವರು ಮಾತಾಡಿ, ವೈನ್ ಶಾಪ್ ಬಾರ್ಗಳನ್ನು ಮುಚ್ಚಿಸಿದರೆ ಸಾಕು, ಬದಲಾಗುತ್ತದೆ ಎನ್ನುವುದು ಕನಸಿನ ಮಾತಾಗುತ್ತದೆ. ಮದ್ಯಪಾನ ತ್ಯಜಿಸಿ ಇಂಥವರನ್ನು ಮೊದಲು ತಿದ್ದಬೇಕು, ಆಗಷ್ಟೇ ಬಡ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಸಾಗಿಸಲು ಸಾಧ್ಯ ಎಂದು ಸಂಕಲ್ಪ ಮಾಡಿದ ಪೂಜ್ಯರು ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಸುಮಾರು 1,30,000 ಮದ್ಯವ್ಯಸನ ಶಿಬಿರವನ್ನು ಆಯೋಜಿಸಿದ್ದು ತಮ್ಮ ಕುಟುಂಬದ ಜೊತೆ ನೆಮ್ಮದಿಯಿಂದ ಜೀವನ ನಡೆಸುವಂತೆ ಮಾಡಿದ್ದಾರೆ. ತಮ್ಮ ಜೀವನ ಸಂತೋಷದಿಂದ ಇರಲು ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಕಾರಣ ಎಂದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮದ್ಯವರ್ಜನ ಶಿಬಿರದ ವ್ಯವಸ್ಥಾಪಕ ಪ್ರದೀಪ್ ಕುಮಾರ್ ಮಾತಾಡಿ, ಬೆಳಗಿನಿಂದ ಸಂಜೆವರೆಗೂ ಬಿಸಿಲು ಗಾಳಿ ಮಳೆ ಎನ್ನದೆ ದುಡಿಮೆಯನ್ನು ಮಾಡುತ್ತೀರಾ. ಕುಟುಂಬದವರನ್ನು ನೆನೆಸಿಕೊಳ್ಳದೆ ಬಂದ ಹಣದಲ್ಲಿ ಮದ್ಯಪಾನ ಮಾಡಿ ಮನೆಗೆ ಹೋಗುತ್ತೀರಿ. ಹೆಂಡತಿ ಮಕ್ಕಳ ಕಣ್ಣೀರಿಗೆ ಕಾರಣವಾಗುತ್ತೀರಿ. ನಿಮ್ಮನ್ನೇ ನಂಬಿಕೊಂಡು ಮನೆಯಲ್ಲಿರುವ ಹೆಂಡತಿ ಮಕ್ಕಳ ಹೊಟ್ಟೆಗೆ ತಣ್ಣೀರು ಬಟ್ಟೆಯನ್ನು ಹಾಕುತ್ತೀರಿ. ಇದು ನಿಮಗೆ ಎಷ್ಟರ ಮಟ್ಟಿಗೆ ಸರಿ? ಈ ಶಿಬಿರದಲ್ಲಿ ನೀವೇ ತಿಳಿದುಕೊಳ್ಳುತ್ತೀರಿ. ನಿಮ್ಮನ್ನು ನೋಡಿ ಅನೇಕ ಜನರು ನಿಮ್ಮನ್ನು ಆಡಿಕೊಳ್ಳುತ್ತಾರೆ. ನಿಮ್ಮ ಮಕ್ಕಳನ್ನು ಕುಡುಕರ ಮಕ್ಕಳೆಂದು ನಿಂದಿಸುತ್ತಾರೆ. ಆ ಮಕ್ಕಳ ಮನಸ್ಸು ಎಷ್ಟು ನೋಯುತ್ತದೆ ಎನ್ನುವುದನ್ನು ಯೋಚಿಸಿ. ಮುಂದೆ ನಿಮ್ಮ ಮಕ್ಕಳು ನಿಮ್ಮ ದಾರಿಯನ್ನು ಹಿಡಿದರೆ ಏನು ಮಾಡುತ್ತೀರಿ? ಮಧ್ಯವರ್ಜನ ಶಿಬಿರದಲ್ಲಿ 8 ದಿನಗಳ ಕಾಲ ಸ್ವಲ್ಪ ಕಷ್ಟವೆನಿಸಿದರೂ ನಿಮ್ಮ ಮುಂದಿನ 80 ವರ್ಷಗಳ ಜೀವನ ಸುಖಮಯವಾಗಿರುತ್ತದೆ. ತಾವೆಲ್ಲರೂ ಸಹಕರಿಸಿ ಶಿಬಿರವನ್ನು ಯಶಸ್ವಿಗೊಳಿಸಿ ನಿಮ್ಮ ಕುಟುಂಬದ ಜೊತೆಗೆ ಸಂತೋಷವಾಗಿರಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿ ಬಾಲಕೃಷ್ಣ ಎಂ, ಮೇಲ್ವಿಚಾರಕ ರವೀಂದ್ರ ಬಿ, ಸಂಘದ ಅಧ್ಯಕ್ಷ KV ಪುರುಷೋತ್ತಮ್, ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ನಟರಾಜ್, ಬೆಸ್ಕಾಂನ ನಿವೃತ್ತ ನೌಕರರಾದ ಪಾರ್ವತಯ್ಯ, ವೇದಿಕೆಯ
ಸದಸ್ಯರಾದ LN ರಾಜಣ್ಣ, TK ಜಗದೀಶ್, ನೂತನ ಸದಸ್ಯರಾದ ಮಮತಾ, ಆರೋಗ್ಯಾಧಿಕಾರಿ ಶ್ರೀಮತಿ ಪೆಸಿಲಾ ಡಿಸೋಜ, ಸಹ ಕಾರ್ಯದರ್ಶಿ ಜಗದೀಶ್ KB, ಬೀದಿ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷ ಕಲೀಂ ಸೇರಿದಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಎಲ್ಲಾ ಮಹಿಳಾ ಸದಸ್ಯರು ಹಾಗೂ ಮದ್ಯವರ್ಜನೆ ತ್ಯಜಿಸಲು ಬಂದ ಸಹಸ್ರಾರು ಜನರು ಭಾಗಿಯಾಗಿದ್ದರು. ವರದಿ ಮಂಜುನಾಥ್ MN, ಕೊರಟಗೆರೆ. ಎಲ್ಲರೂ ಸಾಕಷ್ಟು ನಮಗೂ ಕೆಲಸ ಸಾಕಷ್ಟು ಕೆಲಸಗಳು ನಮ್ಮನ್ನು ನಾನೊಬ್ಬ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು ಹೊರಗಡೆ ಪೆಟ್ರೋಲ್ ಪಂಚಾಯತಿ ಮೆಂಬರ್ ನನ್ನೇ ಯಾರು ಹೊರತುಕೊಳ್ಳೋದು. ಆದರೆ ಶುದ್ಧಕ್ಕೋಸ್ಕರ 3-4 ದಿವಸದಿಂದ ಸಂಸ್ಥೆಯವರ ಜೊತೆಗೂಡಿಸ್ಕೊಂಡು ಒದ್ದಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೇಳಿ ಮಾಡಿ ಬೇಡಿ ಎಲ್ಲ ಹಣ ಸಂಗ್ರಹ ಮಾಡಿಕೊಂಡು ಚಿತ್ರ ಮಾಡ್ತಾ ಇದ್ದೀವಿ. ಯಾರಿಗೋಸ್ಕರ? ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ನಾವು ನಮ್ಮ ಮನೆಗೋಸ್ಕರ ಆಗಲಿ ಸಂಸ್ಥೆಗೋಸ್ಕರ ಆಗಲಿ. ಮುಂದಿನ ಸಲ ಅಲ್ಲಪ್ಪ ಅವ್ರಿಗೆ ಎಷ್ಟು ಒತ್ತಡ ಆಗ್ತದೆ ಅಂದರೆ ಅವ್ರು 10 ದಿವಸದಿಂದ ನಮ್ಮ ಜೊತೆಯವರು ಫೋನಲ್ಲಿ ಮಾತಾಡಿ ಸ್ಪಂದಿಸಿ ಮಾಡಿ ಇಲ್ಲ ಸರ್ ಬರ್ತೀನಿ ಅಂತ ಎಲ್ಲರೂ ಬರೋಕ್ಕೂ ಮುಂಚೆ ಅವ್ರು ಬಂದಿಲ್ಲ ಒಟ್ಟಿಗೆ. ನಿಮಗೋಸ್ಕರ ನಿಮ್ಮ ಕುಟುಂಬ, ನಿಮ್ಮ ಹೆಣ್ಣುಮಕ್ಕಳುಗಳು, ನಿಮ್ಮ ಹೆಂಗಸರು ಕಣ್ಣಲ್ಲಿ ಇರೋಕ್ಕೆ ಕಡಿಮೆ ಆಗಲಿ, ಏನೋ ಮುಂದಿನ ಸಲ ನೀವು ಒಳ್ಳೇದು ಮಾಡಿ ಅಂತ ಶಿಬಿರ ಮಾಡ್ತಾ ಇದ್ದೀವಿ. ದಯಮಾಡಿ ಯಾರು ಕೋಪ ಮಾಡ್ಕೋಬಾರ್ದು, ಯಾರು ಅಸಹನೆ ತೋರಬಾರ್ದು. ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳುಗಳೆಲ್ಲ ಅದಕ್ಕೆ ಹೋಗಿ ಸರ್ಟಿಫಿಕೇಟ್ ತಗೋಬೇಕಾದ್ರೆ ನಿಮ್ಮಪ್ಪ ಯಾರು ಹೋಗ್ತಾರೆ ಎಲ್ಲರೂ ಸಿಕ್ಕಾಗ ಏನೋ ನೋಡ್ತಾರೆ. ನಮ್ಮಪ್ಪ ಒಳ್ಳೆಯ ಮಕ್ಕಳು ಬರ್ತಾರೆ ಮಗ ಹೌದಾದ್ರು ಹೇಳಿದ್ದೀನಿ. ಇಲ್ಲಿ ನಿಮ್ಮಪ್ಪ ಅಂದಾಗ ಏನಿರ್ತದೆ ಸರ್ಟಿಫಿಕೇಟ್ ತಗೋದಾಗ ನಮ್ಮಪ್ಪ ಬಂದಿಲ್ಲಪ್ಪ ಎಲ್ಲ ಬುದ್ಧಾರಿ ಸರ್ ಅಂತ ಹೇಳ್ಬೇಕು ಮಗ ಅಲ್ಲ. ಈಗ ಸರ್ ನಮ್ಮಪ್ಪ ಕರ್ಕೊಂಡ್ಬಂದಿದ್ದೀನಿ ಅಂತ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಆಗುವಾಗ ಎಲ್ಲರಿಗೂ ಗೊಂದಲ ಆಗ್ತದೆ. ಬಂದವರಿಗೆ ಗೊಂದಲ ಆಗ್ತದೆ, ಬಂದ ಒಳಗಿದ್ದವರಿಗೆ ಗೊಂದಲ ಇದೆ. ಗೊತ್ತಲ್ಲ ಏನು ಮಾಡ್ತಾ ಇದ್ದಾರೆ ಅಂತ. ನಾಳೆಯಿಂದ ನಿಮ್ಮ ಮನಸ್ಸುಗಳು ಪರಿವರ್ತನೆ ಆಗ್ತದೆ. ನಮ್ಮ ಜೊತೆಯಲ್ಲಿ ನೀವು ಕೂಡ ಸೇರಿಕೊಳ್ಬೇಕು. ಮುಖ್ಯವಾಗಿ ಈ ಕಾರ್ಯಕ್ರಮ ಬಂದಿರುವಂಥದ್ದು ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ. ನಾವೆಲ್ಲರೂ ಯೋಚನೆ ಮಾಡಬೇಕು. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇವತ್ತು 1620 ಮಧ್ಯವರ್ಗದ ಶಿಬಿರಗಳನ್ನು ಮಾಡಿ ಇವತ್ತು ಲಕ್ಷಾಂತರ ಕುಟುಂಬಗಳಿಗೆ ಬೆಳಕನ್ನು ಕೊಡುವಂಥ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲಿಂದ ಬಂದಂಥ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮ ಅಲ್ಲ. ಇದು ಪುಣ್ಯಕ್ಷೇತ್ರ ಧರ್ಮಸ್ಥಳದಿಂದ ಬಂದಂಥ ಕಾರ್ಯಕ್ರಮ. ಇವತ್ತು ಕಡೆಯ ಕಾರ್ತಿಕ ಮಾಸದ ಸೋಮವಾರ ದಿನ ಈ ಶಿಬಿರ ಉದ್ಘಾಟನೆ ಆಗಿದೆ. ನಿಮ್ಮ ಬದುಕಿಗೆ ಒಂದು ರೀತಿಯ ಬೆಳಕು ಸಿಕ್ಕಿದೆ ಅಂತ ಹೇಳಿ ನೀವು ಭಾವಿಸಿಕೊಳ್ಳಬೇಕು. ಇವತ್ತು ಪೂಜ್ಯರು ಮಾಡ್ತಿರುವಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಒಂದು ಕುಟುಂಬವನ್ನು ಪರಿವರ್ತನೆ ಮಾಡುವಂಥದ್ದು, ಅದೇ ರೀತಿ ದುಷ್ಟಗಳನ್ನು ದೂರ ಮಾಡಲಿಕ್ಕೆ ಮಾಡುವಂಥ ಕಾರ್ಯಕ್ರಮವೇ ಮಧ್ಯವರ್ಗದ ಶಿಬಿರ. ಇವತ್ತು ಪೂಜ್ಯರ ಕುಟುಂಬದಲ್ಲಿ ಯಾರು ಉಳಿಯುವುದಿಲ್ಲ, ನಮ್ಮ ವೇದಿಕೆಯಲ್ಲಿ ಕೂತವರು ಯಾರು ಉಳಿಯುವುದಿಲ್ಲ. ಆದರೆ ಸಮುದಾಯದ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ದುಷ್ಟತೆ, ಅದನ್ನು ಹೋಗಲಾಡಿಸಬೇಕು ಅಂತ ಹೇಳುವಂಥದ್ದು ಪೂಜ್ಯರ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘ ಸಂಸ್ಥೆಗಳಿರ್ಬೋದು, ಊರಿನ ಗಣ್ಯರಿರ್ಬೋದು ಎಲ್ಲ ಸೇರಿಕೊಂಡು ಸುಮಾರು 50ರಿಂದ 60 ಕುಟುಂಬಗಳನ್ನು ಪರಿವರ್ತನೆ ಮಾಡುವಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಇರ್ತೇವೆ. ಇವತ್ತು ಶಿಬಿರಾಧಿಕಾರಿಯಾಗಿ ನಂದಕುಮಾರ್ ಇರ್ತಾರೆ, ಗಣೇಶ್ ಅವರು ಇರ್ತಾರೆ, ಬಾಲಕೃಷ್ಣ ಅವರು ಇರ್ತಾರೆ, ನಮ್ಮ ರವೀಂದ್ರ ಅವರು ಇರ್ತಾರೆ, ಅವರ ಟೀಮೆಯಲ್ಲಿ ಇರ್ತದೆ. ಆದರೆ ನೀವು ಸಹಕಾರ ಕೊಡಬೇಕು. ಯಾಕಂದ್ರೆ ನೀವೀಗ ಬಂದಾಗಿದೆ. ನಿಮ್ಮನ್ನು ಯಾರು ಫೋನ್ ಮಾಡಿದ್ರು, ಇವತ್ತು ಮುಖ್ಯಮಂತ್ರಿ ಫೋನ್ ಮಾಡಿದ್ರೆ ನಾವು ಬಿಡುವಾಗಿಲ್ಲ. ಯಾಕಂದ್ರೆ ಅಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡೇ ನಿಮ್ಮನ್ನು ಶಿಬಿರಕ್ಕೆ ಸೇರಿಸಿ. ಎಸ್ ಓಕೆ, ಎಲ್ಲರ ಗಮನ ಈ ಕಡೆ ಇದೆ. ಔಷಧ ಮಾಡಿದ್ರ ವೆರಿ ಗುಡ್. ನೀವೆಲ್ಲ ನಾಶ ಮಾಡಿದ್ರ? ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.